ಕ್ರೂಸರ್ ಹಾಗೂ ಕ್ಯಾಂಟರ್ ನಡುವೆ ಅಪಘಾತ ಸಂಭವಿಸಿ 3 ರೈತ ಮಹಿಳೆಯರು ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ರೋಣ ತಾಲೂಕಿನ ಜಿಗಳೂರ ಕ್ರಾಸ್ ಬಳಿ ನಡೆದಿದೆ. ಗಜೇಂದ್ರಗಢದ ಶಿವಾಜಿಪೇಟೆ ನಿವಾಸಿಗಳಾದ 56 ವರ್ಷದ ಅನ್ನಪೂರ್ಣ, 48 ವರ್ಷದ ಸಂಗೀತ ಹೊಸಮನಿ, 55 ವರ್ಷದ ಮರಿಯಂಬು ಹುನಗುಂದ ಮೃತಪಟ್ಟವರು. ಇವರು ರೋಣಕ್ಕೆ ಕಡಲೆ ಕೀಳಲು ಹೊರಟಿದ್ದರು. ಗಾಯಗೊಂಡವರನ್ನ ಗದಗದ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾವಿನ ಸಂಖ್ಯೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ.